ಲೈಂಗಿಕ ಸಂಪರ್ಕದ ಸಮಯದಲ್ಲಿ ಸಂಗಾತಿಗಳು ಮಾಡುವ ಆ ತಪ್ಪುಗಳ ಬಗ್ಗೆ ಗಮನವಿರಲಿ. ಪರಿಪೂರ್ಣ ಲೈಂಗಿಕತೆ, ಸಂಪೂರ್ಣ ಸುಖದ ಬಗ್ಗೆ ಕೆಲವರು ಯೋಚಿಸುತ್ತಾರೆ. ಆದರೆ ಪರಿಪೂರ್ಣ ಲೈಂಗಿಕತೆ ಎಂಬುದು ಯಾವುದೂ ಇಲ್ಲ ಎಂದು ಹೇಳಲಾಗುತ್ತದೆ. ಲೈಂಗಿಕ ಸಂಪರ್ಕದ ಸಮಯದಲ್ಲಿ ಎಲ್ಲರೂ ತಪ್ಪುಗಳನ್ನು ಮಾಡುತ್ತಲೇ ಇರುತ್ತಾರೆ. ಪ್ರತಿಯೊಬ್ಬರೂ ಎಲ್ಲವನ್ನೂ ಸರಿಯಾಗಿ ಮಾಡಲು ಸಾಧ್ಯವಿಲ್ಲ. ಆದರೆ ದೈಹಿಕ ಸಂಬಂಧವನ್ನು ಮಾಡುವಾಗ ಕೆಲವು ತಪ್ಪುಗಳನ್ನು ಮುನ್ನೆಚ್ಚರಿಕೆ ವಹಿಸುವ ಮೂಲಕ ತಪ್ಪಿಸಬಹುದು. ಇದು ನಿಮ್ಮ ಪ್ರೀತಿಯ ಭಾವನೆಯನ್ನು ಬಹಳಷ್ಟು ಹೆಚ್ಚಿಸಬಹುದು. ದಂಪತಿ ಸಾಮಾನ್ಯವಾಗಿ ಹಾಸಿಗೆಯಲ್ಲಿ ಮಾಡುವ ಕೆಲವು ಸಾಮಾನ್ಯ ತಪ್ಪುಗಳ ಬಗ್ಗೆ ಇಲ್ಲಿ ಹೇಳಲಾಗಿದೆ. ಶಾರೀರಿಕ ಸಂಬಂಧವು ವ್ಯಕ್ತಿಯ ಸಂಬಂಧವನ್ನು ಬಲಪಡಿಸುತ್ತದೆ. ಜೊತೆಗೆ ಅನೇಕ ಭೌತಿಕ ಪ್ರಯೋಜನಗಳನ್ನು ಹೊಂದಿದೆ. ಆದರೆ ಕೆಲವರು ಲೈಂಗಿಕತೆಯ ಬಗ್ಗೆ ಮಾತ್ರ ಭಯಪಡುತ್ತಾರೆ. ಇದು ಸಾಮಾನ್ಯ ಸ್ಥಿತಿಯಲ್ಲ. ಲೈಂಗಿಕ ಸಂಪರ್ಕದ ವೇಳೆ ಆಗುವ ಭಯವನ್ನು ಎರೋಟೋಫೋಬಿಯಾ ಎಂದು ಕರೆಯಲಾಗುತ್ತದೆ. ಎರೋಟೋಫೋಬಿಯಾ ಇದು ಒಂದು ರೀತಿಯ ಫೋಬಿಯಾ. ಈ ಕಾರಣದಿಂದಾಗಿ ಲೈಂಗಿಕತೆಯಿಂದ ಬಳಲುತ್ತಿರುವ ವ್ಯಕ್ತಿಯ ಮನಸ್ಸಿನಲ್ಲಿ ಅನೇಕ ರೀತಿಯ ಭಯಗಳು ಉದ್ಭವಿಸುತ್ತವೆ. ಅದೇನೇ ಇರಲಿ, ಈಗ ನಾವು ಲೈಂಗಿಕ ಸಂಪರ್ಕದ ವೇಳೆ ಮಾಡುವ ಕೆಲ ಸಾಮಾನ್ಯ ತಪ್ಪುಗಳನ್ನು ನೋಡೋಣ. ಸಿನಿಮಾದಲ್ಲಿ ನೋಡಿ ಅದೇ ರೀತಿಯ ಸುಖ ಸಂಪರ್ಕ. ಸಾಮಾನ್ಯವಾಗಿ ನಾವು ಚಲನಚಿತ್ರಗಳಲ್ಲಿ ಜೋಡಿಗಳು ತಮ್ಮ ಸುಖದ ಉತ್ತುಂಗವನ್ನು ಬೇಗನೆ ತಲುಪುವುದನ್ನು ನೋಡುತ್ತೇವೆ. ಆದರೆ ನಿಜ ಜೀವನದಲ್ಲಿ ಇದು ಸಂಭವಿಸುವುದಿಲ್ಲ. ಬದಲಿಗೆ ವಿರುದ್ಧವಾಗಿದೆ. ಸಂಗಾತಿಯೊಂದಿಗೆ ಸಂಬಂಧವನ್ನು ಬೆಳೆಸುವ ಮೊದಲು ಫೋರ್ಪ್ಲೇ ಬಹಳ ಮುಖ್ಯ. ಈ ಸಮಯದಲ್ಲಿ ನೀವು ಸಂಗಾತಿಯ ಖಾಸಗಿ ಭಾಗಗಳನ್ನು ಸ್ಪರ್ಶಿಸಿ ಉತ್ತೇಜಿಸಬಹುದು. ಆಗ ಅವರು ನಿಮ್ಮನ್ನು ಅನುಭವಿಸಬಹುದು. ನಿಮ್ಮ ಸಂಗಾತಿಯ ಕೆಲವು ಭಾಗವನ್ನು ನೀವು ತಲುಪಿದರೆ ಅವರು ಅದರಲ್ಲಿ ತುಂಬಾ ಸಂತೋಷವಾಗಿರುವುದನ್ನು ನೀವು ಕಂಡುಕೊಳ್ಳುತ್ತೀರಿ. ಮೌಖಿಕವಾಗಿ ಸಂಗಾತಿಯ ಮೇಲೆ ಒತ್ತಡ ಹೇರಬೇಡಿ. ಮೌಖಿಕ ಸಂಭೋಗವು ತುಂಬಾ ಆಹ್ಲಾದಕರವಾಗಿರುತ್ತದೆ. ಆದರೆ ಸಂಗಾತಿಯು ನೀವು ಇಷ್ಟಪಡುವುದನ್ನು ಇಷ್ಟಪಡುವ ಅಗತ್ಯವಿಲ್ಲ. ಸಾಮಾನ್ಯವಾಗಿ ಪುರುಷರು ಮತ್ತು ಮಹಿಳೆಯರು ಈ ತಪ್ಪನ್ನು ಮಾಡುತ್ತಾರೆ. ಅವರು ಮೌಖಿಕವಾಗಿ ಸಂಗಾತಿಯ ಮೇಲೆ ಒತ್ತಡವನ್ನು ಹೇರಲು ಪ್ರಾರಂಭಿಸುತ್ತಾರೆ. ಅನೇಕ ಮಹಿಳೆಯರು ಅಥವಾ ಪುರುಷರು ಇದರಲ್ಲಿ ತುಂಬಾ ಅನಾನುಕೂಲತೆಯನ್ನು ಅನುಭವಿಸುತ್ತಾರೆ. ಆದ್ದರಿಂದ ನೀವು ಇದಕ್ಕೆ ಸಿದ್ಧವಾಗಿಲ್ಲದಿದ್ದರೆ ನಿಮ್ಮ ಸಂಗಾತಿಗೆ ದೃಢವಾಗಿ ಹೇಳಿ. ಈ ಬಗ್ಗೆ ಅವರನ್ನು ಕೇಳಿ. ಸೂಕ್ತ ರಕ್ಷಣೆ ಕ್ರಮ ಅಳವಡಿಕೆ. ಸುರಕ್ಷಾ ಸಾಧನವಿಲ್ಲದೆ ಲೈಂಗಿಕ ಸಂಪರ್ಕದ ಅನುಭವವನ್ನು ಆನಂದಿಸಲು ಇಷ್ಟಪಡುವ ಅನೇಕ ದಂಪತಿಯಿದ್ದಾರೆ. ನೀವು ಮತ್ತು ನಿಮ್ಮ ಸಂಗಾತಿಯು ನಿಮ್ಮನ್ನು ಪರೀಕ್ಷಿಸಿಕೊಳ್ಳದಿದ್ದರೆ ಲೈಂಗಿಕವಾಗಿ ಹರಡುವ ರೋಗಗಳಿಗೆ ತುತ್ತಾಗುವ ಸಾಧ್ಯತೆಗಳು ಹೆಚ್ಚು. ಆದ್ದರಿಂದ ಇದು ತುಂಬಾ ಅಪಾಯಕಾರಿಯಾಗಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇದರಲ್ಲಿ ಅನಗತ್ಯ ಗರ್ಭಧಾರಣೆಯ ಅಪಾಯವಿದೆ. ಆದ್ದರಿಂದ ದೈಹಿಕ ಸಂಬಂಧದ ಸಮಯದಲ್ಲಿ ರಕ್ಷಣೆ ಅಗತ್ಯವಾಗಿದೆ. ಮತ್ತು ಸಂಗಾತಿಯು ಯಾವಾಗಲೂ ತನ್ನ ಪಾಕೆಟ್ ಅಥವಾ ಪರ್ಸ್ನಲ್ಲಿ ಕಾಂಡೋಮ್ ಅನ್ನು ಇಟ್ಟುಕೊಳ್ಳಬೇಕು. ಋತುಚಕ್ರದ ಸಮಯದಲ್ಲಿ ದೈಹಿಕ ಸಂಬಂಧ. ಋತುಚಕ್ರದ ಸಮಯದಲ್ಲಿ ದೈಹಿಕ ಸಂಬಂಧ. ಹುಡುಗಿಯರು ದೈಹಿಕ ಸಂಬಂಧದ ಬಗ್ಗೆ ತುಂಬಾ ಭಯಪಡುತ್ತಾರೆ. ಆದರೆ ಅದಕ್ಕೆ ಹೆದರುವ ಅಗತ್ಯವಿಲ್ಲ. ಅವಧಿಯ ಲೈಂಗಿಕತೆಯು ಅಷ್ಟೇ ರೋಮಾಂಚನಕಾರಿ ಮತ್ತು ವಿನೋದಮಯವಾಗಿರಬಹುದು. ಈ ಅವಧಿಯಲ್ಲಿ ಬಿಡುಗಡೆಯಾಗುವ ಹಾರ್ಮೋನ್ಗಳಿಂದಾಗಿ ಪರಾಕಾಷ್ಠೆಯ ಸಾಧ್ಯತೆಗಳು ಹೆಚ್ಚಾಗುತ್ತವೆ ಎಂದು ಹಲವು ಸಂಶೋಧನೆಗಳಲ್ಲಿ ಸೂಚಿಸಲಾಗಿದೆ. ಹೀಗೆ ಮಾಡಬೇಕು, ಮಾಡಬಾರದು ಎಂಬ ಪಟ್ಟಿಗಳಿಗೆ ಅಂಟಿಕೊಳ್ಳಬೇಡಿ. ಲೈಂಗಿಕತೆಯ ಬಗ್ಗೆ ಮಾಡಬೇಕಾದ ಪಟ್ಟಿಗಳಿಗೆ ಅಂಟಿಕೊಳ್ಳಬೇಡಿ. ಇದು ನಿಮಗೆ ಮತ್ತು ನಿಮ್ಮ ಸಂಗಾತಿಯ ಬಗ್ಗೆ ಒತ್ತಡವನ್ನು ಅನುಭವಿಸುವಂತೆ ಮಾಡುತ್ತದೆ. ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿಯ ಕ್ಷಣಗಳನ್ನು ವಿಶ್ರಾಂತಿ ಮತ್ತು ಆನಂದಿಸಿ. ಕೆಲವೊಮ್ಮೆ ಇದು ಒರಟು ಮತ್ತು ತೀಕ್ಷ್ಣವಾಗಿರಬಹುದು. ನಿಮ್ಮ ಮೇಲೆ ಹೆಚ್ಚಿನ ಒತ್ತಡವನ್ನು ಎಂದಿಗೂ ಹಾಕಬೇಡಿ.